ಸೀತಾರಾಮ ರೈ ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಗೂಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಮಂಜಪ್ಪ ಕಾರ್ನವರ್, ಶ್ರೀ ನಳಿನ್ ಕುಮಾರ್ ಕಟೀಲ್, ಶ್ರೀ ಕೆ.ಟಿ. ಸುವರ್ಣ, ಅದೇ ರೀತಿ ಶ್ರೀ ಎ.ಜೆ. ಶೇಖರ್ ಇವರು ಕೂಡ ವೇದಿಕೆಯ ಆಸುವಾಸಿನಲ್ಲಿದ್ದಲ್ಲಿ ದಯಮಾಡಿ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಸಂತೋಷ್ ಕುಮಾರ್ ರೈ ಬೋಲಿಯಾ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಶ್ರೀ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು, ಶ್ರೀ ಕೆ.ಪಿ. ಸುವರ್ಣ ಇವರು ಕೂಡ ದಯಮಾಡಿ ವೇದಿಕೆಯ ಮೇಲೆಗೆ ಬಂದು ಆಗಮಿಸಬೇಕಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಅದೇ ರೀತಿ ಶ್ರೀ ಚಂದ್ರಶೇಖರ್ ಉಚಿಲ್, ಶ್ರೀ ಗಣೇಶ್ ಶೆಟ್ಟಿ ಜಪ್ಪನಮಗರು, ಶ್ರೀ ಮೊಹಮ್ಮದ್ ತಾಹಾ ಉಳ್ಳಾಲ್ ಇವರೆಲ್ಲರೂ ಕೂಡ ವೇದಿಕೆ ಆಸುವಾಸಿನಲ್ಲಿದ್ದಲ್ಲಿ ದಯಮಾಡಿ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ರವೀಂದ್ರ ಪೂಜಾರಿ ಕಡಂಬಾರ್ ಇವರು ಕೂಡ ವೇದಿಕೆಯ ಆಸುವಾಸಿನಲ್ಲಿದ್ದಲ್ಲಿ ದಯಮಾಡಿ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಕೂಡ ಇದರ ಮಾಲಕರಾದ ಶ್ರೀ ಪ್ರಕಾಶ್, ಅದೇ ರೀತಿ ಶ್ರೀ ನಮಿತಾ ಗಟ್ಟಿ, ಶ್ರೀಮತಿ ಲೀಲಾ ಜಯಂತ್, ಶ್ರೀ ದಯಾನಂದ ತಕ್ಕೊಟ್ಟು, ಶ್ರೀಮತಿ ಗೀತಾಬಾಯಿ, ಶ್ರೀ ಬಾಲಕೃಷ್ಣ ಶೆಟ್ಟಿ ಉದ್ಯಮಿಗಳಾಗಿರುವಂತಹ ಶ್ರೀ ಬಾಲಕೃಷ್ಣ ಶೆಟ್ಟಿ, ಶ್ರೀ ಪ್ರಕಾಶ್ ಕಾಪಿಕಾಡ್, ಅದೇ ರೀತಿ ಶ್ರೀ ಅಯೂಬ್ ಮಂಚಿಲ ಇವರೆಲ್ಲರೂ ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ನಡೆದ ಇರುವಂತಹ ನಮ್ಮ ತುಳುನಾಡಿನ ವೀರರಾಗಿರುವಂತಹ ಕೋಟಿ ಚೆನ್ನಯ್ಯ ಅವರ ಹೆಸರಲ್ಲಿ 70 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಅದೇ ರೀತಿ ಉದ್ಘಾಟನಾ ಪಂದ್ಯವನ್ನು ನೆರವೇರಿಸಿಕೊಳ್ಳಲಿರುವಂತಹ 2 ತಂಡಗಳು ಕೂಡ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಇದೀಗ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಇದರ ಪ್ರಧಾನ ಅರ್ಚಕರು ಶ್ರೀ ಮಂಜಪ್ಪ ಕಾರ್ನವರ್ ಇವರನ್ನ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ ಇವರಿಗೆ ಸೂರಜ್ ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಪ್ರಮುಖ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂತಹ ನಮ್ಮ ದಕ್ಷಿಣ ಕನ್ನಡದ ಮಾಜಿ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ ಇವರಿಗೆ ಸೀತಾರಾಮ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಗಿರುವಂತಹ ಶ್ರೀ ಕೆ.ಟಿ. ಸುವರ್ಣ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ವಿನಯ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಇನ್ನುಳಿದ ಪ್ರಮುಖ ಅತಿಥಿಗಳು ಮಾಜಿ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದೀಕ್ಷಿತ್ ಕೃಷ್ಣನಗರ ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಲ ತಾಲೂಕು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರವೀಂದ್ರ ಪೂಜಾರಿ ಕಡಮಾರ್ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ ಇವರಿಗೆ ದೇವದಾಸ್ ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪ್ರಮುಖ ಅತಿಥಿಗಳಾಗಿರುವಂತಹ ಶ್ರೀ ಗಿಜ್ಜಗಿರಿ ನಂದನ ಬಿತ್ತಲ್ ಇವರ ಮುಖ್ಯಸ್ಥರು ಶ್ರೀ ಚಂದ್ರಶೇಖರ್ ಉಚಿಲ್ ರವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ ಇವರಿಗೆ ನಿಖಿಲ್ ಕೃಷ್ಣನಗರ ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಇವತ್ತಿನ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬಿಜೆಪಿ ಉಳ್ಳಾಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ದಯಾನಂದ ತಕ್ಕೊಟ್ಟು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಕಮಲಾಕ್ಷ ತಕ್ಕೊಟ್ಟು ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ಮನವಿ. ಅದೇ ರೀತಿ ಸೀತಾರಾಮ್ ರೈ ಪುತ್ತೂರು ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಕಿಶೋರ್ ಟಿ
TC ರೋಡ್ ಇವರು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಇವತ್ತಿನ ಈ ಕೋಟಿ ಚೆನ್ನಯ್ಯ ಟ್ರೋಫಿ 2025ಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸಬೇಕಾಗಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾಡಿ ಎರಡು ತಂಡಗಳು ಕೂಡ ಉದ್ಘಾಟನಾ ಪಂದ್ಯವನ್ನ ಆಡ್ಲಿಕ್ಕೆ ಇರುವಂತಹ ಎರಡೂ ತಂಡಗಳು ದಯಮಾಡಿ ಕ್ರೀಡಾಂಗಣವನ್ನ ಪ್ರವೇಶಿಸಬೇಕಾಗಿ ನಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇಲ್ಲಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮ ಹಿಂದೂಸ್ತಾನದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮಗಳಾಗಿರಲಿ ಅದನ್ನು ಪ್ರಾರಂಭಿಸುವ ಮೊದಲು ಆ ಆನೆ ಮೊಗದ ಕೋರೆದಾಡೆಯ ವಿಘ್ನ ವಿನಾಶಕನ ಸ್ಮರಣೆಯನ್ನ ಮಾಡಿಕೊಳ್ತಾ ಅವನ ಆಶೀರ್ವಾದವನ್ನು ಪಡ್ಕೊಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂತಹದ್ದು ನಮ್ಮ ಸಂಸ್ಕಾರ ಸಂಸ್ಕೃತಿ. ಹಾಗಾಗಿ ಕೂಡ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯಸು ಸರ್ವದ ಎನ್ನುವಂತಹ ವಿಘ್ನ ವಿನಾಶಕನ ಆಶೀರ್ವಾದದ ಜೊತೆಗೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅದರಲ್ಲಿ ಅಗ್ನಿದೇವನಿಗೆ ಪ್ರಮುಖವಾದ ಸ್ಥಾನವನ್ನು ನೀಡುತ್ತಾ ಆ ಅಗ್ನಿದೇವನ ಆಶೀರ್ವಾದವನ್ನ ಬೇಡಿಕೊಳ್ಳುವಂತಹದ್ದು ಕೂಡ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯಲ್ಲಿ ಒಂದು ಪ್ರಮುಖ ಸ್ಥಾನಮಾನವನ್ನ ಪಡ್ಕೊಂಡಿದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಬೇಕಾಗಿ ಎಲ್ಲ ಅತಿಥಿ ಅಭ್ಯಂಗತರಲ್ಲಿ ಪ್ರಮುಖವಾಗಿ ದೀಪ ಪ್ರಜ್ವಲನೆಯನ್ನ ನಮ್ಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಮಂಜಪ್ಪ ಕಾರ್ನವರ್ ಇವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಾಜಿ ಸಂಸದರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾವೆ. ವಿಶ್ವ ಮುಖಾಂತರವಾಗಿ ದೇವರ ಆಶೀರ್ವಾದಗಳನ್ನು ಬೇಡಿಕೊಂಡಂತ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಮಂಜಪ್ಪ ಕಾರ್ನವರ್ ಒಂದಷ್ಟು ಹಿತವಚನದ ನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಗ್ರಾಮದ ದೇವರು ಸೋಮನಾಥನ ಮನಸಾರೆ ಸುರಿತೊಂದು ಯಾನ ಆರಾಧನೆ ಮಲ್ಪಣಂಚಿನ ಆ ಭಗವತಿ ಅಪ್ಪನ ಪಾದಗೂ ಶರಣು ಪಣೊಂದು ಅಂಚನೆ ಈ ಪರಿಸರ ಆರಾಧನೆ ಮಲ್ಪಂಚಿನ ಪೂರ ಶಕ್ತಿಯನ್ನ ಅಂಚನೆ ಎದುರುಪ್ಪ ದುಂಬತ್ತ ಉಪ್ಪನಂಚಿನ ಆ ಕೊರಕತನಿಗಳ ಅಂಚನೆ ಗುಳಿಗಜ್ಜೆಗಳ ತರಣೆ ತಗ್ಗ ಒಂದು ತೊಕೋಟ್ ಜಂಕ್ಷನ್ ಬಾಯ್ಸ್ ಮೊಕಲ್ನ ಎಲ್ಪ ಕೆಜಿದ ಮುಕ್ತ ಕಬಡ್ಡಿ ಪಂದ್ಯಾಟದ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಉಪನಂಚಿನ ಮಾತಾ ಗಣ್ಯರೆಲ್ಲ ಒಂದಿಸ ಒಂದು ಅಂಜನೆ ಕ್ರೀಡಾ ಪಟ್ನೆಲ್ಲ ಒಂದಿಸ ಒಂದು ಅಂಜನೆ ಮೂಲು ಆ ಕ್ರೀಡೆಗೆ ಪ್ರೋತ್ಸಾಹ ಮಲ್ಪಂಚಿನ ಪೂರೆಲ್ಲ ಒಂದಿಸ ಒಂದು ಇನ್ನಿತ್ತೆ ಉಳ್ಳಾಳದ ಈ ಕ್ರೀಡಾಂಗಣಡು ಆಪನಂಚಿನ ಆ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಇತ್ತೆ ನಡೆತದೆ. ಬಯ್ಯ ಮುಟ್ಟ ಈ ಕಬಡ್ಡಿ ಪಂದ್ಯಾಟ ನಡಪೆರುಂಡು ಆ ನಡಪನಂಚಿನ ಆ ಪೊರ್ತುಡು ಗೊಬ್ಬುನಂಚಿನ ಆ ಪಟುಲೆ ಕಾವಡು ಅಂಚನೆ ಐನು ನಡಪವನಂಚಿನ ಐತ ಮಾಲಕುತ್ತದಕ್ಲೆ ಕಾವಡು ಒವೇ ರೀತಿಯ ತೊಂದರೆಲ ಬರಂದ ಲೆಕ್ಕ ಹಾಕ್ಲೇನು ಅಪ್ಪೆ ಪೂರ್ಣ ಅನುಗ್ರಹ ಮಲ್ಪಡು ಅಂಚನೆ ಇನ್ನಿತ್ತೆ ಈ ಕಬಡ್ಡಿ ಪಂದ್ಯಾಟಿನಿ ಉಳ್ಳಾಳದ ಈ ವೇದಿಕೆಡ ಪುನತ್ತೆ ತೊಕ್ಕೋಡದ ಅಂಬೇಡ್ಕರ್ ಮೈದಾನದ ಆ ವೇದಿಕೆಡ ಆವಡಿತ್ತದೆ. ಇನಿ ಈ ವರ್ಷದ ಕಾರಣಾಂತರಗಳು ಉಳ್ಳಾಳದ ಈ ಮನ್ನಡ ಇನ್ನಿ ಆ ಕಬಡ್ಡಿ ಪಂದ್ಯನ ಆಯೋಜನೆ ಮಲ್ತಿದ್ದೇವೆ. ಆವಡೆ ಇನಿ ಪೂರ ಗೊಬ್ಬನಂಚಿನ ಜೋಕಲ್ನ ಭವಿಷ್ಯತ್ತಿನ ಎಡ್ಡ ಮಲ್ತದೆ. ಊರೇರಿಗಳ ಅಪ್ಪೆ ಭಗವತಿನ ಪೂರ್ಣ ಅನುಗ್ರಹ ಉಪ್ಪಡೆ ಈ ಪಂದ್ಯಾಟ ಎಡ್ಡ ರೀತಿ ನಡಪಾಡು ಪಂಡದು ರೆಡ್ ಪಾತ್ರೆ ಅವಕಾಶ ಮಲ್ತುಕೊಂಡ ನಿಖಿಲೆಗೆ ಒಂದಿಸ ಒಂದು ರೆಡ್ ಪಾತ್ರೆ ಉಂಟವೆ. ಜೈ ಹಿಂದ್. ಬಹಳ ಸುಂದರವಾದ ಮಾತುಗಳ ಮೂಲಕ ನಮಗೆಲ್ಲರಿಗೂ ಕೂಡ ಹಿತವಚನಗಳನ್ನು ನೀಡಿದಂತೆ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಮಂಜಪ್ಪ ಕಾರ್ನವರ್ ಇವರಿಗೆ
ಹೃದಯಾಂತರಾಳದ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಶ್ರೀರುಂಬ ಭಗವತಿ ಕ್ಷೇತ್ರದ ಅರ್ಚಕರಾಗಿರುವಂತಹ ಅಪ್ಪು ಆತಾರ್ ಅವರಿದ್ದಾರೆ. ಇವರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ ಇವರಿಗೆ ಭಗವಾನ್ ದಾಸರವರು ಇವರು ಶಾಲು ಹೊದಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೋಟಿ ಚೆನ್ನಯ್ಯ ಕ್ರೀಡಾಂಗಣವನ್ನ ಉದ್ಘಾಟಿಸಲಿಕ್ಕಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಇವತ್ತಿನ ಈ ಕಾರ್ಯಕ್ರಮದ ಬಗೆಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಜಂಕ್ಷನ್ ಬಾಯ್ಸ್ ಮತ್ತು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಕೋಟಿ ಚೆನ್ನಯ್ಯ ಟ್ರೋಫಿ ಮುಕ್ತ ಕಬಡ್ಡಿ ಪಂದ್ಯಾಟದ ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯಿಂದ ಮಾಡಿರತಕ್ಕಂಥ ಶ್ರೀರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಆದರಣೀಯರಾಗಿರ್ತಕ್ಕಂಥ ಮಂಜಪ್ಪ ಕಾರಣವರವರೇ, ಆದರಣೀಯರಾಗಿರ್ತಕ್ಕಂಥ ಅಪ್ಪು ಕಾರಣವರವರೇ, ಗೌರವಾನ್ವಿತ ಅತಿಥಿಗಳಾಗಿ ಬಂದಿರತಕ್ಕಂಥ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಇದರ ಅಧ್ಯಕ್ಷರು ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ KT ಸುವರ್ಣ ಅವರೇ, ನಮ್ಮ ನಾಯಕರು ಗೆಜ್ಜೆಗಿರಿ ನಂದನ ಬಿತ್ತಲು ಇದರ ಮುಕ್ತೇಶ್ವರರಾಗಿರ್ತಕ್ಕಂಥ ಆದರಣೀಯರಾದ ಚಂದ್ರಶೇಖರ್ ಉಚ್ಚಿಲ್ ಅವರೇ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಈ ನಿಗಮದ ಮಾಜಿ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಅವರೇ, ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಆದರಣೀಯರಾಗಿರ್ತಕ್ಕಂಥ ದಯಾನಂದ್ ತೊಕ್ಕೊಟ್ ಅವರೇ, ಹಿರಿಯರಾಗಿರ್ತಕ್ಕಂಥ ರವೀಂದ್ರ ಪೂಜಾರಿ ಅವರೇ, ಸೀತಾರಾಮ್ ರೈ ಅವರೇ, ಭಗವಾನ್ ದಾಸ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಳುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ಮಾಧ್ಯಮದ ಮಿತ್ರರು, ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ಇವರು ಮತ್ತು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಕೋಟಿ ಚೆನ್ನಯ್ಯ ಟ್ರೋಫಿಯನ್ನು ಆಡಿಸುವುದರ ಮುಖಾಂತರವಾಗಿ ನಮ್ಮ ಸ್ವದೇಶಿ ಚಿಂತನೆಯ ಆಟ ಕಬಡ್ಡಿ ಆಟಕ್ಕೆ ಪ್ರೇರಣೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ಇದರ ಇಡೀ ತಂಡದ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡಬೇಕು, ಕಬಡ್ಡಿಯ ಮುಖಾಂತರ ಪ್ರತಿಭೆಗಳು ಅರಳಬೇಕು, ಅದರ ಮುಖಾಂತರವಾಗಿ ಗ್ರಾಮೀಣ ಕ್ರೀಡಾಳುಗಳಿಗೆ ಹೆಚ್ಚಿನ ಆದ್ಯತೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಮಳೆಗಾಲ ಪ್ರವೇಶ ಆಗತಕ್ಕಂಥ ಕಷ್ಟದ ಸಮಯದಲ್ಲೂ ಸಮೇತ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತಕ್ಕಂಥ ಇವರ ಪರಿಶ್ರಮಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಖೇಲೋ ಇಂಡಿಯಾದ ಮುಖಾಂತರವಾಗಿ ಕ್ರೀಡೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನತಕ್ಕಂಥ ಚಿಂತನೆ ಅವ್ರದ್ದು. ಅದರಲ್ಲೂ ವಿಶೇಷವಾಗಿ ಸ್ವದೇಶಿ ಆಟಗಳಿಗೆ ಹೆಚ್ಚೆಚ್ಚು ಆದ್ಯತೆಗಳು ಕೊಡಬೇಕು, ಕ್ರೀಡಾಳುಗಳಿಗೆ ಹೆಚ್ಚು ಪ್ರೇರಣೆಗಳನ್ನು ಕೊಡಬೇಕು, ಒಲಿಂಪಿಕ್ನಲ್ಲೂ ಭಾರತೀಯ ಕ್ರೀಡೆಗಳು ಮಿಂಚಬೇಕು, ಕ್ರೀಡಾಳುಗಳು ಮಿಂಚಬೇಕು ಅನ್ನತಕ್ಕಂಥ ಚಿಂತನೆಯಿಂದ ಗ್ರಾಮೀಣ ಪ್ರದೇಶದ ಕ್ರೀಡೆಗಳಿಗೆ ಹೆಚ್ಚು ಆದ್ಯತೆ ಕೊಡತಕ್ಕಂಥ ಈ ಕಾಲಘಟ್ಟದಲ್ಲಿ ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ಇವತ್ತು ಕಬಡ್ಡಿಯನ್ನು ಆಡಿಸುವುದರ ಮುಖಾಂತರ ಈ ಭಾಗದ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಜಿಲ್ಲೆಯ ಕ್ರೀಡಾಳುಗಳು ಭಾಗವಹಿಸಿ ಒಳ್ಳೆಯ ಪ್ರದರ್ಶನಗಳನ್ನು ನೀಡಿ ಯಶಸ್ಸನ್ನು ಗಳಿಸಲಿ. ವಿಜಯಿ ಆದವರು ಮತ್ತಷ್ಟು ಪ್ರಯತ್ನಗಳನ್ನು ಮಾಡಲಿ, ಸೋಲಾದವರು ಮತ್ತಷ್ಟು ಇನ್ನಷ್ಟು ಪರಿಶ್ರಮಗಳನ್ನು ಹಾಕಲಿ, ಒಟ್ಟು ನಮ್ಮ ಜಿಲ್ಲೆಯ ಪ್ರತಿಭೆಗಳು ಅರಳಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈ. ಸುಂದರವಾದ ಮಾತುಗಳು. ಕಬಡ್ಡಿ ಮೂಲಕ ಪ್ರತಿಯೊಬ್ಬರು ಕೂಡ ಪ್ರೋತ್ಸಾಹಗಳನ್ನು ನೀಡಬೇಕು, ಪ್ರತಿಯೊಂದು ಪ್ರತಿಭೆಗಳು ಕೂಡ ಈ ಕ್ರೀಡಾಂಗಣದಿಂದ ಬೇರೆ ಬೇರೆ ಮಟ್ಟಕ್ಕೆ ಬೆಳಗಬೇಕು ಎನ್ನುವಂತಹ ಬಹಳ ಸುಂದರವಾದ ಮಾತುಗಳನ್ನು ಆಡಿದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಹೃದಯಾಂತರಾಳದ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನೋರ್ವ ಪ್ರಮುಖ ಅತಿಥಿಗಳು. ನಾವು ಪ್ರತಿ ವರ್ಷ ಮಾಡುವಂತಹ ಕಾರ್ಯಕ್ರಮಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಸಹಕಾರವನ್ನು ನೀಡ್ತಾ ನಮ್ಮ ಉಳ್ಳಾಲ ಕಬಡ್ಡಿ ಅಸೋಸಿಯೇಷನ್ ಇದರ ಪ್ರಮುಖರಾಗಿದ್ದುಕೊಂಡು ಈ ಒಂದು ಕಬಡ್ಡಿ ಮ್ಯಾಟ್ ಉಳ್ಳಾಲಕ್ಕೆ ಬರಬೇಕಾದ್ರೂ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರುವಂತಹ ಶ್ರೀ KT ಸುವರ್ಣ ಇವರು ಇವತ್ತಿನ ಕಾರ್ಯಕ್ರಮದ ಬಗೆಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಪ್ರಮುಖ ಅತಿಥಿಗಳು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ರೈ ಓಳ್ಯಾರ್ ಇವತ್ತಿನ ಕಾರ್ಯಕ್ರಮದ ಬಗೆಗೆ ಒಂದೆರಡು ಮಾತು
ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾದ ಮಾಗನದ ದೇವರಾಯನಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡ ಬೂರೊಂದು ಅಪ್ಪೆ ಭಗವತಿನ್ಲ ಈ ಪೊರ್ತು ಎಣ್ಣೊಂದು ಎದುರು ಇಪ್ಪುನಂಜನ ಅಜ್ಜೆ ಕೊರಗಜ್ಜನ್ಲ ನೆನೆತೊಂದು ವಿಶೇಷವಾದ ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ಬಂದು ಪುದರ್ದಿಯೊಂದು ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದು ಅಮಚೂರ್ ಕಬಡ್ಡಿ ಅಸೋಸಿಯೇಷನ್ ಮಕ್ಕಳ ಸಹಭಾಗಿತ್ವಡು ಎಲ್ಪ KG ವಿಭಾಗಡು ಕೋಟಿ ಚೆನ್ನಯ ಟ್ರೋಫಿ ಕೋಟಿ ಚೆನ್ನಯರನ್ನ ಪುದರ್ದೀತಂದಾಂಡ ಐಕೊಂಜಿ ವಿಶೇಷವಾದ ಶಕ್ತಿ ಉಂಡು ಪನ್ಮ ಲೆಕ್ಕಾಚಾರ ಮುಕ್ತ ಕಬಡ್ಡಿ ಪಂದ್ಯಾಟನು ಈ ವರ್ಷದ ಪೊರ್ತುಲ ಭಾರಿ ಶೋಕುಡು ಭಾರಿ ಪೊರ್ಲು ಆಯೋಜನೆ ಮಂತದನ ನಿಖಲೆಗೆ ಅಭಿನಂದನೆ ಕೊರ್ದು ಇತ್ತೆ ವಿಶೇಷವಾದ ದೀಪನು ಪ್ರಜ್ವಲನೆ ಮಂತೇನು ನಂಗೆ ಮಾತ ನಿತ್ಯ ನಿರಂತರವಾದ ಮಾರ್ಗದರ್ಶನ ಮನ್ಪುನಾರು ಅಪ್ಪೆ ಭಗವತಿನ ಸೇವೆ ಮನ್ಪುನಾರು ಗೌರವಾನ್ವಿತ ಮಂಜಪ್ಪ ಕಾರ್ಯರ್ನ ಅಡ್ಡಬೋರೊಂದು ಐತ ಒಟ್ಟಿಗೆ ವಿಶೇಷವಾದ ಬೊಕ್ಕೊಂಜಿ ಗುರಿಕಾರುಳ್ಳ ಅರ್ಣಕಾರಗಳ ವಿಶೇಷವಾದ ಅಡ್ಡಬೋರೊಂದು ಉದ್ಘಾಟನೆ ಮನ್ಪೆರೆ ಬೈದಿನಂಚಿನ ನಮ್ಮ ಮಾತ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿದ ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಮೂಜಿ ಬಾರಿ ಸಂಸದರಾದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆನ ಅಭಿವೃದ್ಧಿ ಪಥಕೊಂಡದು ರಾಷ್ಟ್ರೀಯ ಪುದರದೈದಿನಂಜನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರ ನೆಕ್ಕೆ ಮಾತ ಕಾರಣಕರ್ತರೆ ನಿತ್ಯ ನಿರಂತರವಾದ ಸಮಾಜದ ಸೇವೆ ಮಂತೊಂದಿತ್ತನಂಜನ 10 ಹಲವು ಸಂಘ ಸಂಸ್ಥೆರೆ ಅಧ್ಯಕ್ಷರ ಆದಿತ್ತನಂಜನ KT ಸುವರ್ಣರೇ ಎನ್ನ ಮಿತ್ರರೇ ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರೇ ಆಯ್ನಂಜನ ಗೌರವಾನ್ವಿತ ಚಂದ್ರಶೇಖರ್ ಉಚ್ಚಿಲ್ರೆ ಎನ್ನ ಮಿತ್ರರೇ ಸಮಾಜ ಸೇವಕರಾನಂಜನ ರವೀಂದ್ರ ಪೂಜಾರ್ಲೆ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಎನ್ನ ಮಿತ್ರೆ ದಯಾನಂದ್ ತೊಕೊಡ್ರ ಎನ್ನ ಆತ್ಮೀಯ ಮಿತ್ರರೇ ಸಮಾಜ ಸೇವಕರು ಉದ್ಯಮಿ ಆಯ್ನಂಚಿನ ಸೀತಾರಾಮ್ ರೈಕಲೆ ವೇದಿಕೆದ ಎದುರುಕುಲಿನಂಚಿನ ಎನ್ನ ಆತ್ಮೀಯ ಬಂಧುಲೆ ಕಬಡ್ಡಿ ಆಯೋಜನೆ ಮಂದಿನಂಚಿನ ಅಧ್ಯಕ್ಷರು ಪದಾಧಿಕಾರಿ ಬಂಧುಲೆ ಕಬಡ್ಡಿ ಅಭಿಮಾನಿ ಬಂಧುಲೆ ಕ್ರೀಡಾಪಟುಲೆ ಮಾಧ್ಯಮದ ಮಿತ್ರರೇ ಭಗವನನ್ನ ಪುದರ್ದೆತ್ತಿಜಿಂದ ಅವು ತಪ್ಪು ತೋಜು ಅರ್ನ ಪ್ರಾಯ ಏತಕ್ಕೆಂದು ನಮ ಬಂದ ತಪ್ಪ ಹೊರಡ ಮೆಲ್ಲ ಗುಟ್ಟುಡು ಕೇನೋಡು ಭಗವಾನನ್ನ ಇರ್ನ ಪ್ರಾಯ ಏತ ಎಂದು ಈ ಪೊರ್ತುಡ್ಲ ಆರೆ ಕಬಡ್ಡಿ ಓಲುಂಡು ಅವಳು ಭಗವನನ್ನೆಲ್ಲರು ಓಲು ಕ್ರೀಡೆ ಉಂಡು ಅವಳು ಭಗವನನ್ನೆಲ್ಲರು ಓಲು ಕ್ರಿಕೆಟ್ ಉಂಡು ಅವಳು ಭಗವನನ್ನೆಲ್ಲರು ಪತ್ತಪ್ಪೆ ಜೋಕ್ಲಿನ ಒಟ್ಟಾದ ಒಂಜಾದ ಕೊನಪುನಂಚಿನ ಶಕ್ತಿ ಅವು ನಮ್ಮ ಭಗವನನ್ನ ಭಗವಾನ್ ತಕ್ಕೊಟ್ಟು ಬಂದ ಕಷ್ಟ ಕಾರ್ಪಣ್ಯ ಅವಡು ಸಮಾಜ ಸೇವೆ ಆದಿಪ್ಪು ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮ ಓಲಿತ್ತನ್ನಲ್ಲ ಭಗವಾನನ್ನೇ ಉಳ್ಳೇರು ಅಂಜಿನ ಭಗವಾನನ್ನೇ ಈ ಪೊರ್ತುಡು ಕೋಟಿ ಚೆನ್ನಯ್ಯ ಟ್ರೋಫಿ ಬಂದು ದೀಯದು ಮಾತರ್ನ ಒಟ್ಟಾದ ಇನಿ ಬರ್ಸ ಬತ್ತನಲ್ಲ అయినా అవును మన్పడాండు ఓలో ఒలపేటేరు మన్పడాండు ఈ ಬರ್ಸದ ಸಮಸ್ಯೆಗೆ ಬಾಕಿದಾಗ ಏರೆಗಳ ತೊಂದರೆ ಬಳ್ಳಿ ಬಂದದು ಈ ನಗರಸಭೆದ ಗ್ರೌಂಡ್ ದೀವಂದೇರು ಅರೆ ಒಟ್ಟಿಗೆ ನಾನು ಸೂರಜನ್ಯ ಆದಿಪ್ಪು ಅರ್ನ ಇಡೀ ಟೀಮ್ ಆದಿಪ್ಪು ಅಕ್ಳಿಗಳ ವಿಶೇಷವಾದ ಅಭಿನಂದನೆ ಕೊಡದು ಕ್ರಿಕೆಟ್ ಒಂಜಿ ಕಾಲಘಟ್ಟೋಡು ಭಾರಿ ಭಂಗ ದಾದಾದಂಡ ಇತ್ತದಲಕ ಮ್ಯಾಟ ಒಂದು ಆಲಜ್ ಎಂಗ್ಳು ಗೊಬ್ಬೊಂದಿಪ್ಪುನಾಗ ಕೈ ತುಂಡಾಪುಂಡ ಶೋಲ್ಡರ್ ಜಾರುಂಡ ಇದಿಂದ ಬೆರಿಗೆ ಬೆಟ್ಟಾಪುನಂದ ಇನಿ ಕಬಡ್ಡಿ ಬಂದಂಡ ವಿಶೇಷವಾದ ಪ್ರೋ ಕಬಡ್ಡಿ ಬತ್ತಿವಕ್ಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟೋಡು ಕಬಡ್ಡಿಗೆ ಭಾರಿ ಡಿಮಾಂಡ್ ಆಗ್ತದೆ ಕಬಡ್ಡಿ ಗೊಬ್ಬು ನನಗೆ 10 ಹಲವು ಸಂಘ ಸಂಸ್ಥೆಗಳು ಬ್ಯಾಂಕಲ್ಲಿ ಬೇತೆ ಇಂಡಸ್ಟ್ರೀಸ್ ಕೆಲಸದಲ್ಲಿ ಎತ್ತು ಕೊರ್ಪುಂಡು ಪ್ರೋ ಕಬಡ್ಡಿ ಡಾಯಕ ಆಕ್ಲ ಪ್ರತಿಭೆನ ಅನಾವರಣ ಮನ್ಪರ ವೇದಿಕೆ ಆಗ್ತದೆ ವಿಶೇಷವಾದ ನಮ್ಮ ಭಗವನ್ನನೊಟ್ಟಿಗೆ ಅರ್ನ ಇಡೀ ಟೀಮಿಗೂ ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ಹಾಕ್ಲೆ ಇಡೀ ಟೀಮಿಗೂ ವಿಶೇಷವಾದ ಅಭಿನಂದನೆ ಕೊಡೋದು ನಾನಾತ ಎಡ್ಡೆಡ್ಡ ಪ್ರತಿಭೆಯನ್ನು ಕೊಂಡದ್ದು ಈ ವೇದಿಕೆಡೆ ಗುರುತಿಸದು ಅಕ್ಲೆಲ್ಲ ಸಮಾಜದ ಗುರುತಿಸೋಣ ಬೇಲೆಯನ್ನು ಮಲ್ಪುಲೆ ಬಣ್ಣೊಂದು ಪಾತ್ರೆ ಅವಕಾಶ ಮಂತ್ ಕೊಡ್ತಾನೆ ನಿಗಲೆ ಪೂರೆಗಳ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾದು ಎನ್ನ ಪಾತ್ರವಂತವೇ ಜೈ ಹಿಂದ್ ಜೈ ಕರ್ನಾಟಕ. ಒಳ್ಳೆ ಸುಂದರವಾದ ಮಾತು. ಭಗವಾನ್ ದಾಸರವರು ಒಂದಷ್ಟು ಎಳೆಯ ವಯಸ್ಸಿನ ಹುಡುಗರನ್ನು ಒಟ್ಟಿಗೆ ಸೇರಿಸಿಕೊಂಡು ಸಂಘಟನಾತ್ಮಕವಾಗಿ ಹಲವು ಕ್ರೀಡೆಗಳಿಗೆ ಬೆಂಬಲವನ್ನು ನೀಡ್ತಾ ಈ ಭಾಗದಲ್ಲಿ ಹಲವಾರು ಜನರ ಒಂದು ಯಶಸ್ಸನ್ನು ವಿಶ್ವಾಸವನ್ನು ಗಳಿಸಿರುವಂತಹ ಒಂದು ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರ ಬಗ್ಗೆ ಒಂದಷ್ಟು ಬಹಳ ಸುಂದರವಾದ ಮಾತುಗಳನ್ನು ಆಡಿದಂತ ನಮ್ಮ ಸಂತೋಷ್ ಕುಮಾರ್ ರೈ ಗೋಳ್ಯಾರ್ ಇವರಿಗೆ ಹೃದಯಾಂತರಾಳದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಕಾರ್ಯಕ್ರಮ ಜಾತ ದುಂಬತ್ತಕೊನ ಒಂದು ಇನ್ನಿತ ಈ ಕಾರ್ಯಕ್ರಮಕ್ಕೆ ವೇದಿನ ನೋಡಿ ಪ್ರಮುಖ ಅತಿಥಿಲಾದ ಪುನಚನ ಶ್ರೀ ಗೆಜ್ಜಗಿರಿ ನಂದನ ಬಿತ್ತಲ್ ನೇತ ಮುಕ್ತೇಶ್ವರ ಪುನಚನ ಶ್ರೀ ಚಂದ್ರಶೇಖರ್ ಉಚಿಲ್ ಮೇರ್ ಇನ್ನಿತ ಈ ಕಾರ್ಯಕ್ರಮದ ಬಗ್ಗೆ ಒಂಜಿ ರಡ್ಡು ಪಾತ್ರಡು ಮೆರಡ ವಿನೈತನ ಮಲ್ತೊಂದಿಲ್ಲೆ ಬಾರಿ ಒಂಜಿ ಸಂತೋಷದ ಕಾರ್ಯಕ್ರಮನ ಇನಿ ಆಯೋಜನೆ ಮಲ್ದಾರು.
ಕಬಡ್ಡಿ ನಮ್ಮ ಗ್ರಾಮೀಣ ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟಡ್ಲ ಇನಿ ಕಬಡ್ಡಿಗೆ ಬಾರಿ ಮಣ್ಣನೆ ಕೊರ್ತನಂಚಿನ ಒಂಜಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನೇ ಇನಿ ಪುನರಪಿ ನೆನಪು ಮಲ್ಪನ ಒಂಜಿ ಕ್ರೀಡೆಗೆ ಜಪ್ಪುನಾಗ ನೆಲನೆ ಪುಡದೆ ಭೂಮಿಗೆ ವಂದನೆ ಮಲ್ಪನಂಚಿನ ಒಂಜಿ ನಮ್ಮ ಸಂಸ್ಕೃತಿದ ಒಂಜಿ ಗೊಬ್ಬೊಂದು ಪಂಡ ಅವು ಕಬಡ್ಡಿ ಗೊಬ್ಬೊಂದು ಪನ್ನೀರ ಬಾರಿ ಹೆಮ್ಮೆ ಆವೊಂದುಂಡು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲಡೆ ಕಬಡ್ಡಿಗೆ ಭಾರಿ ವರ್ಷದಿಂದ ಭಾರಿ ಆದ್ಯತೆ ಕೊರಂದು ತೊಕ್ಕೋಟದ ಅಂಬೇಡ್ಕರ್ ಮೈದಾನಡೆ ಎಂಕಲು ಮಾತ ಬಾರಿ ಎಲ್ಲಿ ಒಪ್ಪುನಾಗ ವೀರಮಾರುತಿ ಪಡೆ, ಶಿವಾಜಿ ಪಡೆ, ನೇತಾಜಿ ಪಡೆ, ನಿತ್ಯಾನಂದ ಪಡೆ ಮುಲ್ತ ಮೊಗವೀರಪಟ್ಟಣದ ಬ್ರದರ್ಸ್ ಟೀಮ್ ಪಡೆ, ವಿದ್ಯಾರಣ್ಯ ಪಡೆ ಅನೇಕ ತಂಡಗಳು ಇನಿ ಕಬಡ್ಡಿನ ಗೊಬ್ಬೊಂದು ಇನ್ನು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಡ್ಲ ಒಂಜಿ ಪುದರ್ನೆ ಕೊಂದರ್ಪುರಂಚಿನ ಒಂಜಿ ಕಾರ್ಯಲು ಆದಿತ್ತಂದಂಡ ಆ ಉಳ್ಳಾಲದ ಮಣ್ಣದ ಈ ಕಬಡ್ಡಿಯಿಂದ ಪನ್ನೇರೆ ಭಾರಿ ಸಂತೋಷ ಒಂದುಂಡು ಅಂಚಿನಲ್ಪ ಇನಿ ಗ್ರಾಮೀಣ ಕ್ರೀಡೆಗೆ ಒತ್ತು ಕೊರಪನಂಚಿನ ಕೆಲಸನೇ ಎಂಗ್ಲ ಮಿತ್ರೆ ಭಗವಾನ್ ದ್ಯಾಸರೆ ಸಂತೋಷಣ್ಣೆ ಬಾರಿ ಪೊಗರ್ತೆಡ್ ಆರೆ ಪಂಡೇರು ಒವೇ ಒಂಜಿ ಕಾರ್ಯಕ್ರಮ ಆಪುಂಡ ಭಗವನ್ ಆ ಕಾರ್ಯಕ್ರಮ ಇತ್ತಂಡ ಬಾರಿ ಯಶಸ್ಸಿಂದ ಲೆಕ್ಕನೆ ಅಂಚನೆ ಸಂಘಟನಾತ್ಮಕವಾದ ಭಾವನಾತ್ಮಕವಾದ ಮಾತಿರಲ್ಲ ಒಟ್ಟು ಕೊನೋದು ಧಾರ್ಮಿಕ ಒಪ್ಪಡೆ ಸಾಂಸ್ಕೃತಿಕ ಒಪ್ಪಡೆ ಈ ಕಾರ್ಯಕ್ರಮ ಮಾತ ಎಡ್ಡೆ ರೀತಿಡ್ ನಿರ್ವಹಣೆ ಮಲ್ಪನಂಚಿನ ಒಂಜಿ ಚಾಕಿ ಚಕ್ಕತ್ತಿತ್ತನ ಭಗವಾನ್ ದಾಸರು ಈ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ತೇರು ಇನಿ ಸೋಲು ಗೆಲುವು ಇನಿ ಕ್ರೀಡೆ ಹಿಡಿತನ ಆಂಡ ಸೋತು ನಕಲು ಕುಗ್ಗಂದೆ ಗೆಂದು ನಕಲು ಇಗ್ಗಂದೆ ನನ್ನ ದುಂಬದ ದಿನಕುಲಿಟ್ಟು ಖಂಡಿತವಾದ ಯಾನ್ ಗೆಂದುವೆ ತಂಡ ಗೆಂದುವೆ ಪನ್ಪನ ಆ ಛಲ ನಮ್ಮ ಇತ್ತನಾಂಡ ನಮ್ಮ ಮುಟ್ಟುನಂಚಿನ ಗುರಿನೇ ಖಂಡಿತವಾದ ಸಾಧಿಸರೆ ಸಾಧ್ಯ ಉಂಡು ಇನಿ ಈ ಮೂಲ ಗೊಬ್ಬುನಂಚಿನ ಕ್ರೀಡಾಪಟುಲು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಡೆ ಗೊಬ್ಬುನಂಚಿನ ಕೀರ್ತಿ ಕೊನಪನಂಚಿನ ಒಂಜಿ ಕಾರ್ಯಲು ಆವಡೆಂದು ಸೋಮನಾಥ ದೇವರ ಪ್ರಾರ್ಥನೆ ಮಲ್ತೊಂದು ಅವಕಾಶಗಾದ ವಂದನೆ ಸಲ್ಲಿಸದೆ ರಡ್ಡು ಪಾತ್ರ ಜೈ ಹಿಂದ್ ಜೈ ಭಾರತ್ ಮಾತ ಇಂದಿನ ಬಗ್ಗೆ ಹಿಗ್ಗಂದೆ ನಮ್ಮ ಏಪ ರಡ್ಡೆನ್ಲ ಒಂಜೇ ಸಮಾನತೆ ನಂಚಿನ ಮನೋಭಾವ ದೋಪನ ಅಪಗ ನಮ್ಮ ಏಪಲ ಯಶಸ್ಸು ಪನ್ಪನ ಒಂಜಾತ ಕೈ ತಳ್ಳಿಪ್ಪನಿಗೆ ಒಂಜಾತ ಬೇಗ ತಿಕ್ಕೊನಿಗೆ ಪನ್ಪನ ನಂಚಿನ ಬಾರಿ ಪುರ್ಲಗಣದ ಪಾತ್ರ ಸರ್ ನಮ್ಮ ಈ ಮ್ಯಾಟ್ ದ ಉದ್ಘಾಟನೆ ಮಲ್ಬರಲ್ಲ ಕ್ರೀಡಾಂಗಣದ ಉದ್ಘಾಟನೆ ಮಲ್ಬರಲ್ಲ ಮಾತ ಅತಿಥಿ ನಕುಲ್ಲ ಕ್ರೀಡಾಂಗಣದಲ್ಲಿ ಬರ್ಬೋದು ಇಂದು ಉದ್ಘಾಟನಾ ಕಾರ್ಯಕ್ರಮ ನಡಪಾದ್ಕೊಂಡು ನಿಗಳು ಭಿನ್ನ ಐತ ನಮ್ಮ ನಳಿನ್ ಕುಮಾರ್ ಕಟೀಲ್ ನಡಪಾದದಲ್ಲಿ ಮಾತಿಲ್ಲ ಒಂದು ಜೋಡಣ ಕೈತಾಳದೊಂದಿಗೆ ಈ ಕಾರ್ಯಕ್ರಮದ ಪ್ರಮುಖ ಅತಿಥಿಯಲ್ಲಿ ವಿವಿಧ ಉದ್ಘಾಟನಾ ಕಾರ್ಯಕ್ರಮ ನಡಪಾದದಲ್ಲಿ ವಿನಯವನ್ನು ಕ್ರೀಡಾಂಗಣದಲ್ಲಿ ಕೋಟಿ ಚೆನ್ನಯ್ಯ ಕ್ರೀಡಾಂಗಣ ಉದ್ಘಾಟನಾ ಸಮಾರಂಭ ನಡೆದು ಉದ್ಘಾಟನಾ ಪಂದ್ಯದಲ್ಲಿ ಎದುರು ಹಿರಿಯ ಆಟಗಾರರ ತಂಡ ಅಂಪೈರ್ ಸೃಜನ್ ದಾಳಿಗಾರಿಕೆ ವಿಭಾಗದಲ್ಲಿ ರೈಟಿಂಗ್ ವಿಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ರೆ ಆರಂಭಿಕ ದಾಳಿಗಳ ನಿವಾರಿ ಸಮಕಾಲಯದಲ್ಲಿ ಕೈಕಾಲುಗಳನ್ನು ತಲುಪಿಸುತ್ತಾ ಅಂಕಗಳನ್ನು ಗಳಿಸುವಂತಹ ಆಲೋಚನೆಯಲ್ಲಿ ರೀತಿಯಾದ ಈ ಮೂಲಕ ಟ್ಯಾಕಲ್ಗೆ ಬಲಿಯಾಗ್ತಾ ಇದ್ದಾರೆ ಆಟಗಾರ. ಮತ್ತೊಮ್ಮೆ ಎದುರಾಳಿ ತಂಡದ ಡಿಫೆನ್ಸ್ ಕೆಲಸವನ್ನು ಮಾಡಲಾಗಿದೆ. ಸೃಜನ್ ಈ ಬಾರಿ ಸೃಜನನನ್ನು ಬಂಧಿಸುವಲ್ಲಿ
ಸಫಲತೆಯ ಪ್ರಯತ್ನ ಪಡ್ತಾ ಇದೆ. ಈಗ 4 ಅಂಕ ವಸ್ತ್ರಧಾರಿ ನಮ್ಮನ್ನ ಎಡಬದಿಯಿಂದ ಸಂಘಟಿಸುವಂತ ನಮ್ಮನ್ನ ಈ ಬಾರಿ ದಾಳಿಯಲ್ಲಿ ಕಾಣಸಿಗಿದ್ದಾರೆ. ನಮ್ಮನ್ನ ದಾಳಿ ಅಂಕಗಳು ಯುವರಾಜ್ ತಂಡಕ್ಕೆ ಲಭಿಸ್ತಾ ಇದ್ರೆ ಇದೀಗ ನಮ್ಮನ್ನ ಮತ್ತೆ ಕಾರ್ನರ್ ವಿಭಾಗದಲ್ಲಿ ತನ್ನ ಕೈ ಚಳಕಗಳನ್ನು ತೋರಿಸಬಲ್ಲರೆ ದೇವರ ಆರ್ಭಟ ಮುಂದುವರಿದ ಇದೆ. ಇನ್ನೊಂದು ಕಡೆಯಲ್ಲಿ ಕಬಡ್ಡಿ ಆಟಗಾರರ ನೈಪುಣ್ಯತೆಯ ಫಲವಾಗಿ ಬಂಧುಗಳ 8 ತಂಡಗಳ ನೋಂದಣಿಯನ್ನು ಮಾಡಿಕೊಂಡಿದೆ ಮತ್ತು ಬಿ ಅನ್ನ ಉಲ್ಲೇಖ ಮಾಡುವಂತಹ ಸಮಯ. ಸೊ ನೌ ಬಾಲ್ ಗಿವನ್ 11-10. ಭಗವಾನ್ ದಾಸ್ ರವರ ಸಾರಥ್ಯದಲ್ಲಿ ಜರುಗುವಂತಹ ಕಬಡ್ಡಿ. പ്രിയമുള്ളവരെ, സമയം 12 മണിക്ക് 10 മിനിറ്റ് അകലെയാണ്. പ്രതികൂല കാലാവസ്ഥയിൽ നടക്കുന്ന കബഡി ടൂർണമെന്റ് ഇത് പ്രദർശന മത്സരമാണ്. ലാസ്റ്റ് 2 മിനിറ്റ്, അവസാന 2 മിനിറ്റ് കൂടി അവശേഷിക്കെ 70 കിലോ വിഭാഗത്തിലുള്ള പുരുഷന്മാരുടെ കബഡി മത്സരം അല്പസമയത്തിനകം ആരംഭിക്കാനിരിക്കെ പുഷ് ചെയ്യാൻ ശ്രമം നടത്തി മാറ്റ് വഴുതുന്നു. അങ്ങനെ നനഞ്ഞ മാറ്റിൽ നടക്കുന്ന കബഡി. Soon after the completion of this match, we are going to beginning the match in the category of under 70 kg. A lot of spectators are yet to come. Today's Sunday holiday and celebrating with our 70. ಈ ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳ 25ನೇ ತಾರೀಕು ಮೇ ತಿಂಗಳಲ್ಲಿ ಬಹಳಷ್ಟು ಮಳೆ ವಾತಾವರಣದಲ್ಲಿ ಏರುಪೇರಾಗಿದೆ. ಪ್ರಾಯಶಃ ಅನೇಕ ತಿಂಗಳುಗಳ ಹಿಂದೆ ಈ ಒಂದು ದಿನಾಂಕವನ್ನು ರಚನೆ ಮಾಡಿ ಅತ್ಯಂತ ಅದ್ಧೂರಿಯ ಕಾರ್ಯಕ್ರಮ ತಕ್ಕೋಟ ಅಂಬೇಡ್ಕರ್ ಮೈದಾನದಲ್ಲಿ ಜರುಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮದ ಆಯೋಜನೆ ಆಗಿತ್ತು. ಆದರೆ ವಾತಾವರಣ ಬದಲಾದ ಒಡನೆ ಇದು ಉಳ್ಳಾಳಕ್ಕೆ ತಲುಪಿದೆ. ಈ ನಡುವೆ ಪ್ರದರ್ಶನ ಸ್ಪರ್ಧೆ ಪೂರ್ಣಗೊಂಡಿದೆ. ವಿಜೇತ ತಂಡ ಎ. ಸೊ ಕಂಗ್ರಾಚುಲೇಷನ್ಸ್ ಟು ಮಹೀಂದ್ರ ಬಿ. ಮೇಕ್ ಇಟ್ ಪ್ಯಾರಲ್ B on the match. Congratulations anyhow, A and B. Finally the match comes on end with successful. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಲೀಗ್ ಪಂದ್ಯಗಳ ಪ್ರಾರಂಭ. 8 ತಂಡಗಳ ನಡುವೆ ಲೀಗ್ ಪಂದ್ಯಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ.